ಎಸ್ಎಸ್ಎಲ್ಸಿಯಲ್ಲಿ ಕಲಿತಾ ಇರುವ ತಾಲೂಕಿನ 2657 ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕೆನ್ನುವ ಉದ್ದೇಶವನ್ನಾಗಿಟ್ಟುಕೊಂಡು ಜನವರಿ 27ರಂದು ಮನೆ ಮನ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಈ ದಿಸೆಯಲ್ಲಿ ಅಂದು ಬೆಳಗ್ಗೆ 5:30ರಿಂದ 6:30ರವರೆಗೆ 100 ತಂಡಗಳು ಏಕಕಾಲದಲ್ಲಿ 500 ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುವ ಯೋಜನೆಯಿದೆ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ವಿಕಾಸ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಡಿಡಿಪಿಐ, ವಿಧಾನ ಪರಿಷತ್ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು ಸೇರಿದಂತೆ ತಾಲೂಕಿನ 100 ಮಂದಿ ಗಣ್ಯರು ವಿವಿಧೆಡೆ ಮನೆ ಮನೆ ಭೇಟಿ ನೀಡಲಿರುವರು. ಪೋಷಕರು ಸೇರಿದಂತೆ ಸರ್ವರು ಭಾಗಿಗಳಾಗಬೇಕು ಎಂದು ಸುನಿಲ್ ಕುಮಾರ್ ಕೇಳಿಕೊಂಡರು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯವನ್ನ ಹೋಗಲಾಡಿಸಿ ಕಾರ್ಯ, ಪೋಷಕರ ಜೊತೆಗೆ ಮಾತನಾಡಿ ಮುಂದಿನ 60-70 ದಿನಗಳ ಕಾಲ ಮಕ್ಕಳ ಪರೀಕ್ಷೆಗೆ ಬೇಕಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಪೋಷಕರ ಜೊತೆಗೆ ಮತ್ತು ವಿದ್ಯಾರ್ಥಿಯನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಪ್ರೇರಣಾದಾಯಿಯಾದಂಥ ಮಾತುಗಳು. ಇದೆಲ್ಲದನ್ನು ಕೂಡ 100 ಜನ ಗಣ್ಯರು ಈಗಾಗಲೇ 100 ಜನ ಗಣ್ಯರ ಜೊತೆಗೆ ಮಾತುಕತೆಗಳನ್ನು ಮಾಡಿ ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಸೇರಿಸಿಕೊಂಡು ಮಾಡಲಾಗಿದೆ.